ರಾಜ್ಯ ಶಿಕ್ಷಣ ಸಚಿವರು ಶ್ರೀ ಎಸ್ ಸುರೇಶ್ ಕುಮಾರ್ ಶುಕ್ರವಾರ ಬಂಟ್ವಾಳಗೆ ಬತ್ತದು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ದು ವಿಶೇಷ ಪ್ರಾರ್ಥನೆ ಸಂದಾಯರು. ರಾಜ್ಯದ SSLC ಪರೀಕ್ಷೆಯನ್ನು ಯಶಸ್ವಿಯಾದ ಪೂರೈಸಿನ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರು ಶ್ರೀ ಸುರೇಶ್ ಕುಮಾರ್ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಪ್ಪನ ಸನ್ನಿಧಿಡು ವಿಶೇಷ ಪ್ರಾರ್ಥನೆ ಸಂದಾಯರು. ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಹೇಳುವಂಥ ಕೀರ್ತಿಯನ್ನು ನೋಡಿಕೊಂಡು ರಾಜರಾಜೇಶ್ವರಿಗೆ ಕೊಟ್ಟು ಕೋಟೆಗಳಿಂದ ಆಗಾಗ ಬರುವುದು ಹೋಗುವುದು ನೋಡುವ ಸಮಾಜದಲ್ಲಿಗೆ ಮುಂಗಲಿಸಿ ಅವರದು ಬೊಕ್ಕ ಪಾತೆರನ ಸಚಿವರು ಶ್ರೀ ಸುರೇಶ್ ಕುಮಾರ್ ಕೊರೋನಾ ಆತಂಕಡು ಕೆಲ ರಾಜ್ಯಡು SSLC ಪರೀಕ್ಷೆಯಲ್ಲೇ ರದ್ದು ಮಲ್ತದಿತ್ತೇರು. ಆಂಡ ರಾಜ್ಯಡು ಪರೀಕ್ಷೆಯಲ್ಲಿ ಯಶಸ್ವಿಯಾದ ನಡತದಂಡು ಸುರುಕುವಂತೆ ಅಳಕು ಎತ್ತಿನಲ್ಲ ಪರೀಕ್ಷೆ ಮುಗಿಬೊಕ್ಕ ವಿಶ್ವಾಸ ಹೆಚ್ಚಾತಂಡು. ರಾಜ್ಯದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಾದ ಮಾದರಿ ಆತೇರು. ಕಠಿಣ ಪರಿಸ್ಥಿತಿಗಳ ಪರೀಕ್ಷೆ ಯಶಸ್ವಿ ಆತನು ಪಡೆದು ತೆರಿಪಾಯರು. ಇವತ್ತು ಇರುವ ಈ ವಾತಾವರಣ ಸಮಾಜದಲ್ಲಿ ನಡೆದಿರುವ ಆತಂಕದ ನಡುವೆನೂ ಕೂಡ 98% ಮಕ್ಕಳು ಈ ಬಾರಿಯ SSLC ಪರೀಕ್ಷೆನ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬರೆದಿರೋದು ಒಂದು ರೀತಿ ಇಡೀ ರಾಜ್ಯಕ್ಕೆ ಮಾದರಿ. ನಾಡಿದ್ದು 13ನೇ ತಾರೀಕಿಂದ ಈ ಎಲ್ಲ ಮಕ್ಕಳ ಏನು ಪರೀಕ್ಷೆಯಲ್ಲಿ ಬರೆದಿದ್ದಾರೆ ಅದರ ಮೌಲ್ಯಮಾಪನ ಜುಲೈ 13 ತಾರೀಕಿನ ಬೊಕ್ಕ SSLC ಪರೀಕ್ಷೆದ ಮೌಲ್ಯಮಾಪನ ನಡಪೆರ ಉಂಡು. ಮೌಲ್ಯಮಾಪನ ಕೇಂದ್ರಗಳ SOP ಉಪ್ಪುಂಡು. SSLC ಪರೀಕ್ಷೆದ ಲೆಕ್ಕನೆ ಆರೋಗ್ಯ ತಪಾಸಣೆ, ಮಾಸ್ಕ್, ಅಂತರ, ಸ್ವಚ್ಛತೆಯನ್ನು ಕಾತೊಂದು ಸಾಮಾಜಿಕ ಅಂತರಡೆ ಮೌಲ್ಯಮಾಪನ ಮಲ್ಪನ ವ್ಯವಸ್ಥೆಯಲ್ಲೂ ಆತಂಡು. ಮೌಲ್ಯಮಾಪಕ ಶಿಕ್ಷಕರು ಒವ್ವೆ ಪೋಡಿಗೆ ಇಜ್ಜಂದೆ ಮೌಲ್ಯಮಾಪನ ಮಲ್ಪೊಲಿ 55 ವರ್ಷ ಪ್ರಾಯ ಮೀರಿನ ಶಿಕ್ಷಕರನ್ನು ಮೌಲ್ಯಮಾಪನದ ವಿನಾಯಿತಿ ಕೊಡ್ತುಂಡು. ಆಗಸ್ಟ್ ಸುರುತ ವಾರದ ಉಲೈ ಫಲಿತಾಂಶ ಪ್ರಕಟ ಮಲ್ಪಲೆಕ್ಕ ವ್ಯವಸ್ಥೆಯಲ್ಲೂ ಆತನು ಪಡೆದು ಶ್ರೀ ಸುರೇಶ್ ಕುಮಾರ್ SSLC ಫಲಿತಾಂಶದ ಬಗ್ಗೆ ವಿವರ ಕೊರಿಯರು. ಈ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು 13ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಮ್ಮ ಈ ಮೌಲ್ಯಮಾಪಕರು ಮಾಡ್ತಾರೆ. SSLC ಪರೀಕ್ಷೆಯಲ್ಲಿ ಮಾಡ್ದಂಗೆ ಅವ್ರಿಗೂ ಕೂಡ ಆರೋಗ್ಯ ತಪಾಸಣೆ, ಅವ್ರಿಗೂ ಕೂಡ ಸ್ಯಾನಿಟೈಸರ್ ಉಪಯೋಗಿಸ್ಕೊಂಡು ಅವ್ರಿಗೆ ಸ್ವಚ್ಛತೆ ಮಾಡೋದು, ಮಾಸ್ಕನ್ನು ಕಡ್ಡಾಯವಾಗಿ ಹಾಕೋದು, ಅಕಸ್ಮಾತ್ ಯಾರು ತಂದಿದ್ದಾರೆ ಅವ್ರಿಗೆ ಮಾಸ್ಕನ್ನು ಕೊಡೋ ಒಂದು ವ್ಯವಸ್ಥೆ, ಬರುವಾಗ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಎಚ್ಚರಿಕೆ, ಮತ್ತು ಒಳಗಡೆ ಕೂಡ ಪರೀಕ್ಷೆ ಮೌಲ್ಯಮಾಪನ ಕೇಂದ್ರದ ಒಳಗಡೆ ಕೂಡ ಆ ಸಾಮಾಜಿಕ ಅಂತರಕ್ಕೆ ನಾವು ಅತ್ಯಂತ ಹೆಚ್ಚು ಆದ್ಯತೆ ಕೊಟ್ಟು ನಾನು ಆಗಲೇ ಹೇಳಿದಂಗೆ ಇದೊಂದು ಸುರಕ್ಷಾ ಕೇಂದ್ರ. ಆನ್ಲೈನ್ ಪಾಠದ ಬಗ್ಗೆ ಪಾತೆರನ ಶ್ರೀ ಸುರೇಶ್ ಕುಮಾರ್ ಈತನಿಗೆ ಕೆಲವು ಕಡೆಟ್ ಆನ್ಲೈನ್ ತರಗತಿಗಳು ಶುರುವಾತನು. ಕೆಲ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಬೊಕ್ಕ ಪೋಷಕರಿಗೂ ವಿಪರೀತ ಒತ್ತಡಲ್ಲ ಪಾಡೊಂದುಲ್ಲೇರು. ಈ ನಿಟ್ಟಿಡು ಶಿಕ್ಷಣ ಸಂಸ್ಥೆಗಳಿಗೆ ಎಚ್ಚರಿಕೆಲ್ಲ ಕೊಡ್ತುಂಡು. ವಿದ್ಯಾರ್ಥಿಗಳಿಗೆ ಚಂದನ ವಾಹಿನಿಡು ಶಿಕ್ಷಣದ ವ್ಯವಸ್ಥೆಯನ್ನು ಒದಗಾದ ವಿದ್ಯಾರ್ಥಿಗಳು ಇನ್ನಿತ ಪ್ರಯೋಜನವನ್ನು ಪಡೆಯುವ ಪಡೆದು ಸಚಿವರು ಶ್ರೀ ಸುರೇಶ್ ಕುಮಾರ್ ತೆರಿಪಾಯರು. ತಜ್ಞರ ಸಮಿತಿ ಕೂಡ ನಾವು ರಚನೆ ಮಾಡಿದ್ವು. ಆ ತಜ್ಞರ ಸಮಿತಿ ಶಿಕ್ಷಣದಲ್ಲಿ ತಂತ್ರಜ್ಞಾನನ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು, ಎಷ್ಟು ಉಪಯೋಗಿಸ್ಕೋಬೇಕು, ಯಾವ ಹಂತದಿಂದ ಉಪಯೋಗಿಸ್ಬೇಕು, ಮತ್ತು ಸ್ಕ್ರೀನ್ ಟೈಮ್ ಎಷ್ಟಿರಬೇಕು, ಇದನ್ನೆಲ್ಲ ಅಧ್ಯಯನ ಮಾಡಿ ನಮಗೊಂದು ವರದಿಯನ್ನು ಕೊಟ್ಟಿದೆ. ಮೊನ್ನೆ ದಿವಸ ಹೈಕೋರ್ಟ್, ರಾಜ್ಯದ ಉಚ್ಚ ನ್ಯಾಯಾಲಯ ನಮ್ಮ ಆದೇಶಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿದೆ. ನೀಡುವಾಗ ಅವರು ಹೇಳಿದ್ದಾರೆ ಆನ್ಲೈನ್ ಶಿಕ್ಷಣ ಪ್ರತಿ ಮಗುವಿನ ಮೂಲಭೂತ ಹಕ್ಕು ಅಂತ ಅವರು
ಪ್ರಕಟ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ತೀರ್ಪನ್ನು ಪೂರ್ತಿ ಅಧ್ಯಯನ ಮಾಡ್ತಾ ಇದ್ದೀವಿ. ಮುಂದೆ ನಾವು ಮಾಡಬೇಕು. ಆದರೆ ಹೈಕೋರ್ಟ್ ಈ ಆದೇಶ ಕೊಡುವಾಗ 3 ಸಂಗತಿಗಳನ್ನ ಬಹಳಷ್ಟು ಚರ್ಚೆ ನಡೀತಾ ಇದೆ. ಯಾವಾಗ ಮಾಡ್ತಾರೆ, ಇವಾಗ ಮಾಡಬೇಕಾ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳ ಎಲ್ಲ ತರಗತಿಗಳ ಪೋಷಕರ ಜೊತೆ ಚರ್ಚಿಸಿ ಅವರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ವಿ. ಆ ಅಭಿಪ್ರಾಯವನ್ನೆಲ್ಲ ಕ್ರೋಢೀಕರಿಸಿ ಹೇಗಿದ್ರು ಕೂಡ ಕೇಂದ್ರ ಸರ್ಕಾರ ಜುಲೈ 31ನೇ ತಾರೀಕುವರೆಗೂ ಯಾವುದೇ ಶಾಲಾ ಕಾಲೇಜು ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಮುಂದೆ ನಾವು ಪೋಷಕರ ಅಭಿಪ್ರಾಯವನ್ನು ಕೂಡ ಗಣನೆಗೆ ತಗೊಂಡು ವಾತಾವರಣ ಸ್ವಲ್ಪ ತಿಳಿ ಆದ ಮೇಲೆ ತರಗತಿಗಳನ್ನ ಯಾವ ಪ್ರಾರಂಭ ಮಾಡಬೇಕು ಅಂತ ಯೋಚಿಸ್ತೀವಿ. ಸದ್ಯಕ್ಕಂತೂ ನಾವು ಯಾವುದೇ ಶಾಲಾ ಕಾಲೇಜು ತರಗತಿಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಶಾಲಾ ಶುಲ್ಕಗಳ ಬಗ್ಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಸುತ್ತೋಲೆಗಳ ಮೊದಲ ತಿಳಿಸಿದ್ದೀವಿ. ಈ ವರ್ಷ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಇದ್ದೀವಿ. ಈ ಕರೋನಾ ಪಿಡುಗಿಂದ ಎಲ್ಲ ಕುಟುಂಬಗಳು ಕೂಡ ಆರ್ಥಿಕವಾಗಿ ಜರ್ಜರಿತವಾಗಿವೆ. ಸೊ ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ದಯವಿಟ್ಟು ಈ ವರ್ಷ ಮಾನವೀಯ ದೃಷ್ಟಿಯಿಂದ ಯಾವುದೇ ಶುಲ್ಕನ ಹೆಚ್ಚಳ ಮಾಡಬಾರ್ದು ಅಂತ ನಾವು ಸುತ್ತೋಲೆ ಕೊಟ್ಟಿದ್ದೀವಿ. ಬಹುತೇಕ ಶಿಕ್ಷಣ ಸಂಸ್ಥೆಗಳು ಅದನ್ನು ಒಪ್ಪಿ ಅದನ್ನೇ ಇವತ್ತು ಪಾಲಿಸ್ತಾ ಇದ್ದಾರೆ. ಇನ್ನು ಕೆಲವು ಶಾಲೆಗಳಲ್ಲಿ ಶುಲ್ಕ ಹೆಚ್ಚಾಗಿದೆ, ಬರುವಂತ ಮಾಡ್ತಾ ಇದ್ದಾರೆ. ನೀವೇನೋ ಶುಲ್ಕ ಕೊಡದೇ ಇದ್ರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಪೋಷಕರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಹಾಯವಾಣಿ ಮಾಡಿದೆ. ಅಲ್ಲ, ಒಂದು ನಮ್ಮ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ ಸಂಬಳದಲ್ಲಿ ಯಾವುದೇ ರೀತಿ ತೊಂದರೆ ಆಗದೇ ನಾವು ಸಂಬಳ ವೇತನ ಪಾವತಿ ಮಾಡಿದ್ದೀವಿ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಪಾವತಿ ಮಾಡಿದ್ದೀವಿ. ಆದರೆ ಖಾಸಗಿ ಅನುದಾನ ರಹಿತ ಶಾಲೆಗಳೇನಿವೆ ಅಲ್ಲಿನ ಕೆಲವು ಶಾಲೆಗಳ ಶಿಕ್ಷಕರಿಗೆ ಬಹಳ ತೊಂದರೆ ಆಗಿದೆ. ಅವರಿಗೆ ಸಂಬಳ ಕೊಟ್ಟಿಲ್ಲ, ಕೆಲವ್ರನ್ನ ಕೆಲಸದಿಂದನೂ ಕೂಡ ತೆಗೆದಾಕಿದ್ದಾರೆ. ಸೊ ನಾನು ಎಲ್ಲೂ ಹೋದರೂ ಕೂಡ ಈ ಒಂದು ಸಂಗತಿ ಗಮನಕ್ಕೆ ಬಂದಿದೆ. ಅವ್ರದ್ದು ಪರಿಸ್ಥಿತಿ ಬಹಳ ಕಷ್ಟದಲ್ಲಿದ್ದಾರೆ. ಖಾಸಗಿ ಅನುದಾನ ರಹಿತ ಶಾಲೆಗಳು ಅವ್ರದಂತ ವಿಚಿತ್ರ ಸ್ಥಿತಿ. ಯಾರಾದರೂ ಕೂಡ ಆಹಾರದ ಕಿಟ್ಗಳು ಕೊಟ್ರೆ ಇವರು ಕ್ಯೂ ನಿಂತ್ಕೊಂಡು ತಗೊಳ್ಳೋ ಒಂದು ಮಾನಸಿಕ ಸ್ಥಿತಿ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಏನಾದ್ರು ಸಹಾಯ ಮಾಡಬೇಕು ಅಂತ ಮೊನ್ನೆ ನಾನು ರಾಜ್ಯದ 2 ಶಿಕ್ಷಕ ಸಂಘಟನೆ ಅವರು ಹೇಳಿದೆ, ನಿಮಗೆ 3 ತಿಂಗಳಿಂದ ನಾವು ಸಂಬಳ ಕೊಡ್ತಾ ಇದ್ದೀವಿ, ಇದು ಸಮಯ ನಮಗೆ ಆ ಶಿಕ್ಷಕರಿಗೂ ಕೂಡ ನೆರವನ್ನ ಚಾಚಬೇಕು. ಸೊ ನೀವು 1 ದಿವಸ ಅಥವಾ 2 ದಿವಸದ ವೇತನವನ್ನ ಇದಕ್ಕೆ ದಯವಿಟ್ಟು ಕೊಡಿ ಅಂತ ನಾನು ಕೇಳ್ಕೊಂಡಾಗ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ. ಮತ್ತೆ ಒಂದಿಬ್ಬರು ಅಧ್ಯಕ್ಷರು ನಮ್ಮ 1 ತಿಂಗಳ ಪೂರ್ತಿ ವೇತನವನ್ನು ಕೂಡ ನಾವು ಕೊಡ್ತೀವಿ, ಬೇರೆಯವ್ರಿಗೂ ಕೂಡ ಕೊಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದು ನಾನು ಎದುರು ಒಂದಷ್ಟು ಹಣವನ್ನ ಕ್ರೋಢೀಕರಿಸಿ ರಾಜ್ಯ ಸರ್ಕಾರದಿಂದನೂ ಕೂಡ ನೆರವು ಪಡೆದು ಇವರೆಲ್ಲರೂ ಕೂಡ ಸಹಾಯ ಮಾಡುವ ನಿಟ್ಟಿನಲ್ಲಿ ನಾವು ಚಿಂತನೆ ನಡೆಸ್ತಾ ಇದ್ದೀವಿ. ಬರೋ ಕೆಲವು ದಿನಗಳಲ್ಲಿ ಬಂಟ್ವಾಳ ಶಾಸಕರು ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಈ ಪೊರ್ತು ಒಟ್ಟಿಗೆ